ವ್ಯಾಪಾರಡು ಯಶಸ್ಸು ಪಡೆಯುವುದಾಂಡ ಕೇವಲ ಬಂಡವಾಳ ಪಾಡ್ನ ಯಾವುಜಿ ಪ್ರಾಮಾಣಿಕ ಪರಿಶ್ರಮಲ ಆತೆ ಮುಖ್ಯ ಲಾಭಾಂಶನಿ ತುವಂದೆ ಗ್ರಾಹಕರ್ನ ತೃಪ್ತಿನ ಗೇನಡದೀದು ವ್ಯಾಪಾರ ಮಲ್ತಂಡ ಯಶಸ್ಸು ಖಂಡಿತ ತಿಕ್ಕೊಂಡು ಪಂಡದು ಅಖಿಲ ಭಾರತ ಯಾದವ ಸಂಘದ ಅಧ್ಯಕ್ಷರು ಶ್ರೀ ಮಧುಸೂದನ್ ಆಯರ್ ಅನು ಮೊಬೈಲ್ ಹೊಸ ಮಾರಾಟ ಮಳಿಗೆಗೂ ಶುಭ ಹಾರೈಸಿದರು. ಅದಕ್ಕೆ ಪ್ರಾಮಾಣಿಕವಾದ ಪರಿಶ್ರಮ ಬೇಕು. ಲಾಭಕ್ಕಿಂತ ಜಾಸ್ತಿ ನಾವು ಬಂದ ನಮ್ಮ ಒಂದು ಗ್ರಾಹಕರಿಗೆ ನಮ್ಮಿಂದ ಯಾವ ಸೇವೆಯನ್ನು ನಮ್ಮಿಂದ ಕೊಡಲಿಕ್ಕೆ ಸಾಧ್ಯವಿದೆ. ಒಂದು ಗ್ರಾಹಕ ನಮ್ಮ ಅಂಗಡಿಗೆ ಅಥವಾ ನಮ್ಮ ಮಳಿಗೆಗೆ ಬಂದ ತಕ್ಷಣ ಅವರಿಗೆ ಯಾವ ವಸ್ತುವನ್ನು ಕೊಡಬೇಕು ಎಂಬ ಇದು ಖಂಡಿತ ನಮ್ಮ ಮನಸ್ಸಿನಲ್ಲಿರಬೇಕು. ಕೇವಲ ಮೊಬೈಲ್ ಮಾತಾಡಲಿಕ್ಕೆ ಮಾತ್ರ ಉಪಯೋಗ ಮಾಡುವವರು ಇರ್ತಾರೆ, ಅಥವಾ ಮೊಬೈಲ್ನಲ್ಲಿರುವಂತಹ ಸುಧಾರಿತ ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಬಳಸುವವರು ಇರ್ತಾರೆ. ಹಾಗಿರುವಾಗ ಸಾಮಾನ್ಯ ಒಬ್ಬ ಮಾತನಾಡಲಿಕ್ಕೆ ಮಾತ್ರ ಉಪಯೋಗ ಮಾಡುವಂತ ಒಂದು ಮೊಬೈಲ್ ಗ್ರಾಹಕರಿಗೆ ನಾವು ಸಾವಿರಾರು ಗಂಟೆ ಬೆಲೆ ಬಾಳುವಂತ ಮೊಬೈಲ್ ಕೊಟ್ಟು ನಮ್ಮ ಲಾಭವನ್ನೇ ಮಾತ್ರ ನಾವು ಉದ್ದೇಶಿಸಿ ವ್ಯವಹಾರ ಮಾಡಿದ್ರೆ ಈ ಮಳೆಗೆ ಈ ಸ್ಥಿತಿಗೆ ಬರ್ತದೆ. ಇವತ್ತು ನಮಗೆಲ್ಲ ತಿಳಿದಿರ್ಬೋದು, ಈ ಶತಮಾನದಲ್ಲಿ ಕ್ರಾಂತಿ ಮಾಡಿದ್ದು ಮೊಬೈಲ್ ಉದ್ದಿಮೆ ಅನ್ನೋದು ಬೇರೆ ಯಾವುದೂ ಅಲ್ಲ. ಕೇವಲ ಸಂಪರ್ಕಕ್ಕೆ ಮಾತ್ರ ಇದ್ದ ದೂರವಾಣಿ ಮೊಬೈಲ್ ಇವತ್ತು ಪ್ರತಿ ರಂಗದಲ್ಲೂ ಅದು ಕ್ಯಾಲ್ಕುಲೇಟರ್ ಆಗಲಿ, ಮ್ಯಾಪ್ ಆಗಲಿ, ಕ್ಯಾಮರಾ ಆಗಲಿ, ಅಥವಾ ಬೇರೆ ಬೇರೆ ನಾವು ಕಂಪ್ಯೂಟರ್ ಉಪಯೋಗಿಸುವಂತ ಎಲ್ಲ ತಂತ್ರಗಾರಿಕೆಯನ್ನು ಕೂಡ ಅದರಲ್ಲಿ ನಾವು ತೊಕ್ಕೋಟುಡು ಕರಿ 15 ವರ್ಷಡು ಮೊಬೈಲ್ ಮಾರಾಟ ಸರ್ವಿಸ್ ಸೇವೆರೆಡು ಪುದರ್ಪಡೆಯಿನ ಅನು ಮೊಬೈಲ್ ಶಾಪ್ದ ಹೊಸ ಮಾರಾಟ ಮಳಿಗೆ ತೊಕ್ಕೋಟು ಹೃದಯ ಭಾಗದ ಮಹೇಶ್ ಕಾಂಪ್ಲೆಕ್ಸ್ ವಾಣಿಜ್ಯ ಸಂಕೀರ್ಣದ ನೆಲ ಅಂತಸ್ತಡು ಬುಧವಾರ ಕಾಂಡೆ ಉದೀಪನಾಥಡು. ಅಖಿಲ ಭಾರತ ಯಾದವ ಸಂಘದ ಅಧ್ಯಕ್ಷರು ಶ್ರೀ ಮಧುಸೂದನ್ ಆಯರ್ ರಿಬ್ಬನ್ ಅರಲ್ಪಾದು ಅನು ಮೊಬೈಲ್ ಹೊಸ ಮಾರಾಟ ಮಳಿಗೆನ ಉದೀಪನ ಮಲ್ತೇರು. ಪುಗಾರದ ತುಳು ರಂಗ ಕಲಾವಿದೆ ಚಲನಚಿತ್ರ ನಟೆ ಶ್ರೀ ಅರವಿಂದ ಬೋಳಾರ್ ತುಡರ್ ಬೆಳಗಾದ ಸಂಸ್ಥೆಯನ್ನು ಉದೀಪನ ಮಲ್ತೇರು. ಈ ಪೊರ್ತು ಪಾತೇರ್ನ ಶ್ರೀ ಮಧುಸೂದನ್ ಆಯರ್ ಅನು ಮೊಬೈಲ್ದ ಹೊಸ ಮಾರಾಟ ಮಳಿಗೆ ಯಶಸ್ವಿ ಆವಡ್ ಪಂಡದು ಎಡಬೇಕಿರು. ನನ್ನ ದಿನಕ್ಲೆಡು ನುಪ್ಪು ಇಚ್ಚಿಂದಾಡಲ ಬದುಕೊಲಿ ಮೊಬೈಲ್ ಇಚ್ಚಾಂದೆ ಬದುಕೆರೆ ಸಾಧ್ಯನೇ ಇಚ್ಚಿ ಉಂಡಾಪಲ್ಲೆ ಇಂದು ಅರವಿಂದ ಬೋಳಾರನ ಪ್ರಶ್ನೆ. ಒವ್ವೆ ವ್ಯಾಪಾರ ವಹಿವಾಟ್ ಯಶಸ್ವಿ ಆವಡಾಂಡ ಇತ್ತೆ ಮೊಬೈಲ್ದ ಪಾತ್ರ ದಿಂಜಾ ಉಂಡು ಪಂಡದು ಶ್ರೀ ಅರವಿಂದ ಬೋಳಾರ್ ತನ್ನ ಪಾತೆರಡು ಜನಕ್ಲಿನ ರಂಜಿಸಾದು ಅನು ಮೊಬೈಲ್ ಮಾರಾಟ ಮಳಿಗೆಗೆ ಶುಭ ಹಾರೈಸಿರು. ಅನು ಮೊಬೈಲ್ ಪಂಪದಂಚಿನ ಈ ಶೋರೂಮ್ ಒಂಜಿ ಎಲ್ಲ ದೀಪಾದ ಬೆಳಗದಿತ್ತನಲ್ಲ ಅವು ಏತು ದೂರಕ್ಕೆ ಬೊಲ್ಪು ಕೊರ್ಪುಂಡ ಐಡ್ದಲ್ಲ ನಮ್ಮ ನಿರೀಕ್ಷೆ ನನ್ನ ತುಂಬ ಹೆಚ್ಚಿನ ಒಪ್ಪಾಡು. ಯಾಕಂದ್ಕಂಡ ಒಂದೊಂದು ಶೋರೂಮ್ ನಾಡ್ಲ ನೆತ್ತ ಬ್ರ್ಯಾಂಚ್ ಅವಲವಲು ಆ ಪಿಲಕ ಆ ದೇವರು ಅನುಗ್ರಹ ಮಲ್ಪಡಂದು ಈ ಪೊರ್ತಕ್ಕೆ ನೋಡ್ವೆ ಆಗ್ಲೇ ಗೊತ್ತಿರ್ತದೆ. ಯಾಕಂದ್ರೆ ಎಲ್ಲ ಪುಟ್ಟಿನ ಬಾಲೆಲ್ಲ ಈತ ಮೊಬೈಲ್ ಕೊರ್ನ ಮಣಿಪುನೇಜ್ ಅಟೇಗೆ ಚೆಪ್ಪುನಿ ಅದನ್ನ 9 ತೂದಿಗಳು ಐಕ್ ಪಡದೆ ಎಡ್ಡೆ ಒಂಜಿ ವ್ಯವಹಾರ. ಯಾಕಂದ್ಕಂಡ ಮೊಬೈಲ್ ಇಜ್ಜಂದ ನರ ಬದುಕುಜಿ ನನ್ನ ದುಂಬಾಗ ನುಪ್ಪುಜ್ಜಿನ ನನ್ನ ಮಾಡಿ ಬದುಕು ಮೊಬೈಲ್ ಇಜ್ಜಿನ ಬದುಕುಜಿ ಬದುಕುವೇರಾ ಈ ರತ್ತಿ ಮಾತಿರ್ಲಿಕ್ಕೆ ಅಂಚಾದ ಮೊಬೈಲ್ ಎಡ್ಡೆ ಬಿಸ್ನೆಸ್ಗೆ ಪಂತಿನ ಅಂಚಿನ ಒಂಜಿ ವಸ್ತು ಅಂಚಾದ ಈ ಶೋರೂಮ್ ನನ್ನ ದುಂಬಾಗ ಪ್ರತಿ ವರಿಯನ ಬಾಯ್ಡ್ ಅನು ಮೊಬೈಲ್ ಪನ್ಪಿನಂಚಿನ ಶೋರೂಮ್ ತೊಕ್ಕೊಟ್ಟು ಡುಂಡಿಗೆ ನಮ್ಮ ದೆತೊನಿಂದ ಅಲ್ಪನೆ ಪೋ ದೆತೊನ್ಗ ಪನ್ಪಿನ ಎಡ್ಡ ಪಾತ್ರ ಮಾತೆರನ ಬಾಯ್ಡ್ ಬರ್ಪಿಲೆ ಕಾವಡು. ಜಿಯೋಮಿ ಮೊಬೈಲ್ ಸಂಸ್ಥೆದ ಕುಡ್ಲ ವಿಭಾಗದ ವಿತರಕರು ಶ್ರೀ ನಿಕೋಲಸ್ ಲೂವಿಸ್, ಕುಡ್ಲ ವಿವೋ ವಿತರಕರು ಡಿಜಿಟಲ್ ಪ್ಲಾನೆಟ್ದ ಶ್ರೀ ಸ್ವಿಕ್ರಾಂತ್ ಬೋಳೂರು, ಕುಡ್ಲ ಒಪೋ ವಿತರಕರು ಶ್ರೀ ಬಾಲಕೃಷ್ಣ ಅನು ಮೊಬೈಲ್ಗೆ ಎಡಬೈಕರು.
ಸ್ಯಾಮ್ಸಂಗ್ ವಿತರಕರು ಶ್ರೀ ಫವಾಜ್ ಹುಸೇನ್ ಮಲ್ಲಬಿನಿರಾದ ಲಿಸ್ಟ್ ಪಾಲ್ಪಡೆದಿದ್ದರು. ಸುರಿದ ಗ್ರಾಹಕರಾದ ಶ್ರೀ ಹನೀಫ್, ಎರಡನೇ ಗ್ರಾಹಕರಾದ ಶ್ರೀ ಸುನಿಲ್ ಜಾನ್ಸನ್, ಮೂರನೇ ಗ್ರಾಹಕರಾದ ಶ್ರೀ ಆಲ್ವಿನ್, ಹೊಸ ಮಾರಾಟ ಮಳಿಗೆದ ಗ್ರಾಹಕರಾದ ಮೊಬೈಲ್ ಪಡೆಯೊಂದು ಸಂಸ್ಥೆಗೆ ಶುಭ ಹಾರೈಸಿರು. ಅನುಮೊಬೈಲ್ ಮಾರಾಟ ಮಳಿಗೆದ ಮಾಲಕರು ಶ್ರೀಮತಿ ಮಧುಸ್ಮಿತಾ, ಶ್ರೀ ವೇಣುಗೋಪಾಲ್ ದಂಪತಿಲು, ಶ್ರೀ ವೇಣುಗೋಪಾಲರನ ಅಮ್ಮೇರು, ಅನುಮೊಬೈಲ್ ಸಂಸ್ಥೆದ ಬೆರಿತಾಂಗ್ ಶ್ರೀ ಶಿವರಾಮ ಮಣಿಯಾನಿ, ಮೆಗ್ಗ್ಯಾಡಿಕ್ಲು, ಸರ್ವಶ್ರೀ, ಪ್ರವೀಣ್, ಅನಿಕೇತನ್ ಈ ಪೊರ್ತೋಟು ಗೇತಿರು.